ಸೋಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ವಾರ್ತೆ ವಿವರ ಕುಡ್ಲದ ಅಭ್ಯರ್ಥಿಗಳ ಒಟ್ಟಿಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗುರುವಾರ ವರ್ಚುವಲ್ ಸಭೆ ನಡಪಾದಿರು. ಕುಡ್ಲದ ಡೊಂಗರಕೇರಿ ಸುಧೀಂದ್ರ ಸಭಾಭವನುಡು ನಡಪಾಯಿನ ಸಭೆಟ್ ಬಿಜೆಪಿ ರಾಜ್ಯ ಗುರುಕಾರ್ಯರು ನಳಿನ್ ಕುಮಾರ್ ಕಟೀಲ್ ಪಾಲ್ದೆ ತೊಂದಿರು. ರಾಜ್ಯ ವಿಧಾನಸಭಾ ಓಟುಗೂ ಸಂಬಂಧ ಪ್ರಧಾನಿ ನರೇಂದ್ರ ಮೋದಿ ಗುರುವಾರ ವರ್ಚುವಲ್ ಸಭೆ ನಡಪಾದು ಬಿಜೆಪಿ ಕಾರ್ಯಕರ್ತೆಯರ ಉಮೇದು ದಿಂಜಾಯರು. ಮೋದಿ ವರ್ಚುವಲ್ ಮೀಟಿಂಗ್ ತುಯರೆ ಕುಡ್ಲದ ಡೊಂಗರಕೇರಿ ಸುಧೀಂದ್ರ ಸಭಾಭವನುಡು ವ್ಯವಸ್ಥೆ ಮಲ್ತಿದ್ದು ಬಿಜೆಪಿ ರಾಜ್ಯ ಗುರುಕಾರ್ಯರು ನಳಿನ್ ಕುಮಾರ್ ಕಟೀಲ್ ಪಕ್ಷದ ನಾಯಕರು ಓಟು ಗುಂತನಕ್ಲು ಬೊಕ್ಕ ಕಾರ್ಯಕರ್ತೆಯರ ಒಟ್ಟಿಗೂ ಪಾಲ್ದೆ ತೊಂದಿರು. ಕರ್ನಾಟಕದ ಏಳಿಗೆ ದೇಶದ ಏಳಿಗೆ ಡಬಲ್ ಇಂಜಿನ್ ಸರ್ಕಾರದ್ದು ಕರ್ನಾಟಕ ಮಾತಕ್ಷೇತ್ರಗಳ ಅಭಿವೃದ್ಧಿ ದುಂಬು ಉಪ್ಪೆರೆ ಸಾಧ್ಯ ಬಡವರಿಗೆ ಪಾಕ ಯೋಜನೆಲೇನು ಸರ್ಕಾರ ಜಾರಿ ಕನದಂಡು ಕಾಂಗ್ರೆಸ್ ಉಪ್ಪುನ ರಾಜ್ಯದ ಅಭಿವೃದ್ಧಿ ಕಮ್ಮಿ ಆತಂಡು ಪ್ರಜಾಪ್ರಭುತ್ವಡು ಓಟು ದಕ್ಕಿನ ತೀರ್ಪುನು ನಮ್ಮ ಮಾತ ಎದ್ಕೊನೋಡು ಅಂಡ ಅಭಿವೃದ್ಧಿಗಾದ ಡಬಲ್ ಇಂಜಿನ್ ಸರ್ಕಾರದ ಅಗತ್ಯ ಉಂಡು ಪ್ರಧಾನಿ ಮೋದಿ ಈ ಪಾತ್ರ ಕತೆಟ್ಟು ಪಂಡೇರು. ದುಂಬತ್ತ ನಳಿನ್ ಕುಮಾರ್ ಕಟೀಲ್ ಇದ್ಕೊಂಡಿರು. ಸಭೆಡ್ದು ಬೊಕ್ಕ ಸುದ್ದಿ ಮಾಧ್ಯಮದ ಕಡೆ ನಳಿನ್ ಕುಮಾರ್ ಕಟೀಲ್ ಪಾತಿರ್ದು ಈ ಸಭೆ ನಡಪಾದು ಮೋದಿ ಕಾರ್ಯಕರ್ತರಿಗೆ ನಾಯಕರಿಗೆ ಉಮೇದು ದಿಂಜಾದಿರು. ಓಟು ಪಾಡ್ನಕ್ಲೆಗ್ಲ ಒಂದು ಉಮೇದು ಕೊರ್ಪುಂಡು ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರದ ಪಿತಾಮಹ ಐನು ಪನಿಯರ ಈ ಸಭೆ ನನಲಾತು ಉಮೇದು ಕೊರಿಯರ ಉಂಡು ಎಂದು ನಳಿನ್ ಕುಮಾರ್ ಕಟೀಲ್ ಪಂಡೇರು. ರಾಹುಲ್ ಗಾಂಧಿ ಪ್ರಚಾರ ಪರಿಣಾಮದ ಬಗೆಟ್ ಮಾಧ್ಯಮದಕ್ಲು ಪ್ರಶ್ನೆ ಪಾಡ್ನಾಗ ಐಕ್ ಕಟೀಲ್ ಉತ್ತರ ಕೊಡ್ದು ರಾಹುಲ್ ಮಾತಾ 224 ಕ್ಷೇತ್ರಗಳ ಪೋದು ಬರಡು ಈ ದುಂಬು ಆರ ಪೋಯಿನವಳು ಮಾತಾ ಕಾಂಗ್ರೆಸ್ ಸೋತುದುನುಂದು ಆರ ಪಂಡೇರು. दक्षिण कन्नड़ा से उनका सवाल है कि कांग्रेस ने हर जगह मुफ्त रेवड़ियों का वादा किया है. मुफ्त की रेवड़ियों की राजनीति पर आपके क्या विचार? हमारा मार्गदर्शन करिए. मुझे अच्छा लगा कि हमारे कन्नड़ा भाषी भी लोग और 6 दक्षिण कन्नड़ा में भी रेवड़ी शब्द समझ आ गया है. ಕಾರ್ಯಕರ್ತರಿಗೆ ಪ್ರೇರಣೆ ಮತ್ತು ಶಕ್ತಿ ತುಂಬಿದೆ. ನಮ್ಮ ಕಾರ್ಯಕರ್ತರು ಮನೆ ಮನೆಗಳಿಗೆ ಹೋಗಿ ಯಾವ ವಿಚಾರಗಳನ್ನು ಹೇಳಬೇಕು, ನಮ್ಮ ದೇಶದ ಡಬಲ್ ಇಂಜಿನ್ ಸರ್ಕಾರ, ನಮ್ಮ ದೇಶದ ಅಭಿವೃದ್ಧಿ ಕಾರ್ಯಗಳು, ನಮ್ಮ ರಾಜ್ಯದ ಅಭಿವೃದ್ಧಿ ಕಾರ್ಯಗಳು, ನಮ್ಮ ಡಬಲ್ ಇಂಜಿನ್ ಸರ್ಕಾರ ಮಾಡಿರುವ ಸಾಧನೆಗಳು ಮತ್ತು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಭ್ರಷ್ಟಾಚಾರದ ಬಗ್ಗೆ ಕಾಂಗ್ರೆಸ್ಗೆ ಹೇಗೆ ಹೇಳಬೇಕು ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಇವತ್ತು ಪ್ರಧಾನಮಂತ್ರಿಗಳು ನಮ್ಮ ಕಾರ್ಯಕರ್ತರಿಗೆ ಪ್ರೇರಣೆಗಳನ್ನು ಕೊಡೋದ್ರ ಮುಖಾಂತರ ಹೇಳಿದ್ದಾರೆ. ಮನೆ ಮನೆಗಳಲ್ಲಿ ಹೋದಾಗ ಕಾರ್ಯಕರ್ತ ಹೇಗಿರಬೇಕು, ಬಿಜೆಪಿಯ ಕಾರ್ಯಕರ್ತ ಚುನಾವಣೆಯಿಂದ ಹೇಗೆ ಸವಾಲಾಗಿ ಸ್ವೀಕಾರ ಮಾಡಬೇಕು ಅನ್ನೋದಕ್ಕೆ ಪ್ರಧಾನಮಂತ್ರಿಗಳು ಪ್ರೇರಣೆ. ಕಾರ್ಯಕರ್ತರು ಇವತ್ತು ಮನೆ ಮನೆಗಳಿಗೆ ಹೋಗುವಂಥದ್ದು, ಮತದಾರರ ಸಂಪರ್ಕ ಮಾಡ್ತಕ್ಕಂಥ, ಭೇಟಿ ಮಾಡ್ತಕ್ಕಂಥದ್ದು ಇನ್ನಷ್ಟು ಹೆಚ್ಚು ಉತ್ಸಾಹ ಕೊಡಬೇಕು. ಹಾಗಾಗಿ ಮತದಾರರಿಗೂ ಇದರಿಂದ ಪ್ರೇರಣೆಗಳು. 124 ಕ್ಷೇತ್ರಕ್ಕೆ ಹೋಗಿ ಬನ್ನಿ, ಯಾಕೆ ಹೇಳಿದ್ರೆ ಅವ್ರು ಹೋದಲ್ಲೆಲ್ಲ ಕಾಂಗ್ರೆಸ್ ಸೋತಿದೆ. ಕಾಂಗ್ರೆಸ್ಸಿನ ಜಾಯಮಾನವೇ ಭ್ರಷ್ಟಾಚಾರ. ಭ್ರಷ್ಟಾಚಾರದ ಪಿತಾಮಹ ಯಾರು ಹೇಳಿದ್ರೆ ಕಾಂಗ್ರೆಸ್. ಅದನ್ನು ಹೇಳುವಲ್ಲಿ ಇನ್ನಷ್ಟು ಉಲ್ಲೇಖ ಮಾಡುವುದಕ್ಕೆ ಇದು ಪ್ರೇರಣೆಗಳಾಗಿದೆ. ಹುಷಾರಿಜ್ಜಂದೆ ಆಸ್ಪತ್ರೆ ಸೇರಿದಿತ್ತಿನ ಮೀನುಗಾರಿಕೆ ಬಂದರ್ ಬೊಕ್ಕ ಉಳನಾಡು ಸಾರಿಗೆ ಮಂತ್ರಿ ಎಸ್ ಅಂಗಾರ ಹುಷಾರಾತಿರದ್ದು ತಿರಿದು ಬೈದನು. ಬುಧವಾರನ ಆರೋಗ್ಯ ಸ್ಥಿತಿಗತಿಟು ಯತ್ವ್ಯಸ್ಯಾದ ಅಪಗನೆ ಅರಣಿ ಇಲ್ಲದಕ್ಲು ಕುಡ್ಲದ ಖಾಸಗಿ ಆಸ್ಪತ್ರೆಗೆ ಸೇರ್ಸಾದಿತ್ತೀರು. ಹುಷಾರಿಜ್ಜಂದೆ ಆಸ್ಪತ್ರೆ ಸೇರಿದಿತ್ತಿನ ಮೀನುಗಾರಿಕೆ ಬಂದರ್ ಬೊಕ್ಕ ಉಳನಾಡು ಸಾರಿಗೆ ಮಂತ್ರಿ ಎಸ್ ಅಂಗಾರ ಹುಷಾರಾತಿರನ್ನು ತಿರಿದು ಬೈದನು. ಬುಧವಾರನ ಆರೋಗ್ಯ ಸ್ಥಿತಿಗತಿಟು ಯತ್ವ್ಯಸ್ಯಾದ ಅಪಗನೆ ಅರಣೆ ಇಲ್ಲದಕ್ಲು ಕುಡ್ಲದ ಖಾಸಗಿ ಆಸ್ಪತ್ರೆಗೆ ಸೇರ್ಸಾದಿರು. ಎಸ್ ಅಂಗಾರ್ಯರಿಗೆ ಆಪರೇಷನ್ ಆತಂಡು ಹುಷಾರಾವೊಂದುಲ್ಲಿருந்து ಅರನ ಕುಟುಂಬದ ಮುಟ್ಟದ ವಲಯದಕ್ಲು ಮಾಧ್ಯಮಗಳಿಗೆ ಮಾಹಿತಿ ಕೊಡ್ತೇರು. ಕುಡ್ಲ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯಾದ ಅರ್ಜಿ ಕೊಡ್ದಿತ್ತಿನ ಅಲ್ತಾಫ್ ಕುಂಪಲ ಮೇರೆಗೆ ಜೀವದೆಪ್ಪು ಅಂದು ಪೊಡಿಪಾದ ಅರ್ಜಿ ಪಿರ ದೆಪ್ಪೈನ ಸಂಗತಿಗೆ ಸಂಬಂಧ ಕಾಂಗ್ರೆಸ್ ಬಿರಿಸಾಯದ ದುಂಬುದ ಕೌನ್ಸಿಲರ್ ಇರುವೇರು ಸೇರಿದಂಚ ಕಾಂಗ್ರೆಸ್ ಕಾರ್ಯಕರ್ತರ ಮಿತ್ತು ಉಳ್ಳಾಲ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ತಿದ್ರು. ಕುಡ್ಲ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯಾದ ಅರ್ಜಿ ಕೊಡ್ದಿತ್ತಿನ ಅಲ್ತಾಫ್ ಕುಂಪಲ ಮೇರೆಗೆ ಜೀವದೆಪ್ಪು ಅಂದು ಪೊಡಿಪಾದ ಅರ್ಜಿ ಪಿರ ದೆಪ್ಪೈನ ಸಂಗತಿಗೆ ಸಂಬಂಧ ಕಾಂಗ್ರೆಸ್ ಬಿರಿಸಾಯದ ದುಂಬುದ ಕೌನ್ಸಿಲರ್ ಇರುವೇರು ಸೇರಂಚ ಕಾಂಗ್ರೆಸ್ ಕಾರ್ಯಕರ್ತರ ಮಿತ್ತು ಉಳ್ಳಾಲ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡು. ಉಳ್ಳಾಲ ಪುರಸಭೆತ ಕಾಂಗ್ರೆಸ್ ಬಿರಿಸಾಯದ ದುಂಬುದ ಕೌನ್ಸಿಲರ್ ಅದುಪುನ ಮುಸ್ತಫಾ ಯಾನೆ ಖಬರು, ಮುಸ್ತಫಾ ಉಸ್ಮಾನ್ ಕಲ್ಲಾಪು, ರಿಯಾಜ್ ಸೇರಿನಂಚ ಬಾಕಿದಕ್ಲಿನ ಮಿತ್ತು ಕೇಸ್ ಪಾಡ್ದಂಡು. ಏಪ್ರಿಲ್ 21ಕ್ಕೆ ಕುಡ್ಲ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಧಿಕೃತ ಅಭ್ಯರ್ಥಿಯಾದ ಎ ಬುಕ್ಕ ಬಿ ಫಾರಂ ತಂದು ಉಳ್ಳಾಲ ನಗರ ಸಭೆ ಓಟದ ಆಫೀಸ್ಡ್ ಅಲ್ತಾಫ್ ಕುಂಪಲ ಅರ್ಜಿ ಕೊಡ್ದಿತ್ತೇರು. ನಾಮಪತ್ರ ಸರಿಯಾದುಂಡು ಒಂದು ಆಯ್ ಬೊಕ್ಕ ಅವೇದಿನ ಬಯ್ಯಗ ಮೇಲಂಗಡಿ ದರ್ಗದ ಪಿರವುಡು ಮುಸ್ತಫಾ ಉಸ್ಮಾನ್ ರಿಯಾಜ್ ಬೊಕ್ಕ ಬಾಕಿದಕ್ಲು ಅಲ್ತಾಫ್ ಎರೆನ ಪೋಡಿಪಾದ ನಾಮಪತ್ರ ಪಿರದೆಪ್ಪೆರ ಒತ್ತಾಯ ಮಲ್ತದೆ ವಾಪಸ್ ದೆಪ್ಪನ ಓಲೆಗೆ ದಸ್ಕತ್ನ ಬಲತ್ಕಾರಡು ತಂದೇರು. ಅಲ್ಪಡ್ದು ಒಯ್ತೊಂದು ಬತ್ತದು ಓಟದ ಅಧಿಕಾರನ ಎದುರು ಉಂತಾದ ವಾಪಸ್ ದೆಪ್ಪನ ಬಗೆಟ ಅರ್ಜಿನ ಕೊರ್ಪಾದಿರು. ರಾತ್ರಿ ಪಿರ ಅಲ್ತಾಫ್ ಕುಂಪಲೇರ್ನ ಇಲ್ಲಡೆ ಪೊಗ್ಗುದು ಪೊಡಿಪಾದಿರೆಂದು ದೂರ್ದೀತದು. ಅರ್ಜಿ ವಾಪಸ್ ದೆಪ್ಪುನಗ ಅಭ್ಯರ್ಥಿ ಪರವಾದ ಒತ್ತೊನ್ನಕ್ಲೆಗ್ ಬೊಕ್ಕ ಬಿರಿಸಾಯದಕ್ಲೆಗ್ ಚರ್ಚೆಗಳ ಅವಕಾಶ ಕೊರನ್ನ ಬಗೆಟ್ ದೂರು ಕೊರ್ನೆಡ್ದವರ ಕೇಸ್ ಪಾಡ್ದಂಡು.
ಮಾಮಲ್ನ ಮರ ಮಾರ್ಗವು ಅಡ್ಡ ಮಗರ್ದು ಭಾರಿ ಉಪದ್ರ ಕೊರೋನಾ ಸಂಗತಿ ಬಂಟ್ವಾಳ ಬಿದ್ರ ಮಾರ್ಗದ ಕುದ್ಕೋರಿ ಪಂಪಣವಳು ಬುಧವಾರ ಬೈಯಗ್ ನಡೆದಿದೆ. ಮಾಮಲ್ನ ಮರ ಮಾರ್ಗವು ಅಡ್ಡ ಮಗರ್ದು ಭಾರಿ ಉಪದ್ರ ಕೊರೋನಾ ಸಂಗತಿ ಬಂಟ್ವಾಳ ಬಿದ್ರ ಮಾರ್ಗದ ಕುದ್ಕೋರಿ ಪಂಪಣವಳು ನಡೆದಿದೆ. ಬುಧರ ಬೈಯಗ್ 4 ಗಂಟೆ ಪುರ್ತುಗು ಮರ ಬೂರ್ದು ಗಾಡಿಲಿಗೆ ಬೊಕ್ಕ ಜನಕ್ಲಿನ ಸಂಚಾರವು ತಡೆಪು ಪಾಡ್ದಿತ್ತು. ಮರ ಮಗರ್ನಗ ಮಾರ್ಗೋಡು ಗಾಡಿಲು ಕಮ್ಮಿ ಇತ್ತು ನಡೆದವರ ಅಪಾಯ ಉಂಡಾತಜ್ಜಿ. ರಾಯ ಗ್ರಾಮ ಪಂಚಾಯತ್ ಒತ್ತುಗೂರ್ ಕಾರ್ಯರು ರಶ್ಮಿತ್ ಶೆಟ್ಟಿ ಬೊಕ್ಕ ಕಾಡು ಇಲಾಖೆ ಅಧಿಕಾರಿಗಳು ಜಾಗಿಗೆ ಬತ್ತದ ಮರ ಕಡ್ತದ ದೆಪ್ಪವನ ಕಾರ್ಯಾಚರಣೆ ನಡಪಾಯರು. ಹೊರನಾಡು ಆದಿಶಕ್ತ್ಯಾತ್ಮಿಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನಡು ಪೆರಪ ಪ್ರತಿಷ್ಠೆ ಸ್ವರ್ಣ ಮಹೋತ್ಸವ ಬ್ರಹ್ಮಕುಂಭಾಭಿಷೇಕ ನಡೆತೊಂದಿತ್ತಿದೆ. ಮೂಜನೇ ದಿನ ಸೋಮವಾರ ಉದ್ಭವ ಗಣಪತಿ ಸ್ವಾಮಿಗೆ ನೂತ್ತ ಎನ್ಮ ಕುಂಭಾಭಿಷೇಕ ನಡಪಾಯರು. ಚಿಕ್ಕಮಗಳೂರು ಜಿಲ್ಲೆದ ಹೊರನಾಡು ಆದಿಶಕ್ತ್ಯಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನಡು ಏಪ್ರಿಲ್ 22-29 ಮುಟ್ಟ ಪೆರಪ ಪ್ರತಿಷ್ಠೆ ಸ್ವರ್ಣ ಮಹೋತ್ಸವ ಬ್ರಹ್ಮ ಕುಂಭಾಭಿಷೇಕ ಬೊಕ್ಕ ರಥೋತ್ಸವ ನಡೆತೊಂದಿತ್ತಿದ್ದು ಏಪ್ರಿಲ್ 24 ಸೋಮವಾರ ಹರಿಹರಪುರದ ಶ್ರೀ ಆದಿಶಂಕರಾಚಾರ್ಯ ಶಾರದಾ ಶ್ರೀ ಲಕ್ಷ್ಮೀನಾರಾಯಣ ಪೀಠದ ಗುರುಕಾರ್ಯರು ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮೀಜಿ ಇತ್ತಿದ್ದು ಮಹಾಗಣಪತಿ ಹೋಮ ಪೂರ್ಣಾಹುತಿ ಮಲ್ತೆರು. ಉದ್ಭವ ಗಣಪತಿ ಸ್ವಾಮಿಗೆ ನೂತ ಎನ್ಮ ಕುಂಭಾಭಿಷೇಕ ನಡಪಾದ ಪೂಜೆ ಕರಿತೆರು. ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿ ಧಾರ್ಮಿಕ ಸಭೆಯನ್ನು ಉದಿಪನ ಮಲ್ತದು ಆಶೀರ್ವಚನ ಕೊರಿಯರು. ಇಲ್ಲಿ ಬರ್ತಕ್ಕಂತಹ ಪ್ರತಿಯೊಬ್ಬರಲ್ಲೂ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಂತ ಹೇಳ್ತಕ್ಕಂತಹ ಆ ತತ್ವ ಏನಿದೆ ನೋಡಿ, ಆ ತತ್ವದ ಪ್ರಜ್ಞೆ ನಮ್ಮ ಅಂತರಂಗದಲ್ಲಿ ಸದಾ ಜಾಗೃತವಾಗಿದ್ದಾಗ ಆಗ ಸಹ ಮಾನವರಿಗೆ ಪ್ರೀತಿ ಬರುತ್ತದೆ, ಪ್ರೇಮ ಬೆಳೀತದೆ, ಸೋದರ ವಾತ್ಸಲ್ಯ ಬೆಳೀತದೆ, ಸಮಾನತೆ ಭಾವ ಬೆಳೀತದೆ, ಏಕತೆಯ ಭಾವ ಬೆಳೀತದೆ. ಆಗ ನಿಜವಾಗಿರ್ತಕ್ಕಂತಹ ಆ ದೈವತ್ವ ನಮ್ಮ ಅಂತರಂಗದಲ್ಲಿ ಜಾಗೃತವಾಗ್ತದೆ. ಶಿರಶಿ ಕೆರೆಕೈದ ವಿದ್ವಾನ್ ಉಮಾಕಾಂತ್ ಭಟ್ ಧಾರ್ಮಿಕ ಉಪನ್ಯಾಸ ಕೊರಿಯರು. ಎಲ್ಲ ಜೀವಿಗಳಲ್ಲಿ ದಾಕ್ಷಿಣ್ಯ ಅಂದ್ರೆ ಗೌರವ, ವಾತ್ಸಲ್ಯ, ಪ್ರೀತಿಯನ್ನ ಇಟ್ಟುಕೊಂಡಂತಹ ದಾಕ್ಷಿಣ್ಯದ ಕ್ಷೇತ್ರ ಇದು. ಇದು ಹೊರನಾಡು ಅಲ್ಲ, ಹೋರನಾಡು ಅಲ್ಲ, ಇದು ನಿಜವಾಗಿ ನಮ್ಮೊಳಗೆ ಏನಿದೆಯೋ ಅದನ್ನು ಹೊರಗಿಡುವ ನಾಡು. ಹೊರನಾಡಾದರೆ ಒಳಗೆ ಯಾಕೆ ಬರಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಹೋರುವ ನಾಡಾದರೆ ಕೋರ್ಟು ಕಚೇರಿಯಲ್ಲೇ ನಾವು ಇರಬೇಕಾಗತ್ತೆ, ಅದಲ್ಲ. ಇದು ಹೊರನಾಡು ಅಂದರೆ ಯಾವಾಗ ಹೊರ ಇರುತ್ತೆ, ಒಳಗಟ್ಟಿ ಇದ್ದಾಗ ಮಾತ್ರ. ಒಳವೇ ಹೊರಗೆ ಇದ್ದ ಹೊರ. ಹೊರನಾಡು ಕ್ಷೇತ್ರದ ಧರ್ಮಕರ್ತರು ಜಿ ಭೀಮೇಶ್ವರ ಜೋಶಿ ಗುರುಕಾರ್ಮೆಡ್ ಹೊರನಾಡು ಕ್ಷೇತ್ರದ ಸೇವಾ ಸಾಧಕಿಯರಿಗೆ ಸಮ್ಮಾನದ ಮರ್ಯಾದೆ ಮಲ್ತಿರು. ಹೊಸದಿಗಂತ ಪತ್ರಿಕೆದ ಸಮೂಹ ಸಂಪಾದಕಿಯರು ವಿನಯ್ ಭಟ್ ಮೋರೂರು, ಕಳಸದ ಕಾಫಿ ಬೆಳೆಗಾರರು ಕೆಸಿ ಧರಣೇಂದ್ರ, ಕಳಸ ತಾಲೂಕು ಪಂಚಾಯತ್ ದುಂಬುದ ಗುರುಕಾರ್ಯರು ಶೇಷಗಿರಿ ಎಂಎ ಅನ್ನಪೂರ್ಣೇಶ್ವರಿ ಮೋಟಾರ್ಸ್ ಕಳಸದ ಯಜಮಾನಿರು ಕೆಕೆ ಬಾಲಕೃಷ್ಣ ಭಟ್ ಮಲ್ಲ ಬೆನ್ನೆರಾದ್ ಪಾಲ್ತೆ ತುಂಡಿರು. ರಾಜಲಕ್ಷ್ಮಿ ಬಿ ಜೋಶಿ ಸೇರ್ನಂಚ ಕ್ಷೇತ್ರದ ಆಡಳಿತ ಮಂಡಳಿ ಸದಸ್ಯರು ಇಪ್ಪೊರ್ತುರಿದ್ದರು. ಮೇ 10 ನಡಪನ ಓಟುಡು ನಿಕ್ಲಿನ ಬಿಲೆಬಾಳನ ಓಟುನು ಕೊರದು ಸ್ವರ್ಣ ಕಾರ್ಲದ ನನಲಾತ್ ಅಭಿವೃದ್ಧಿಗೆ ಆಶೀರ್ವಾದ ಮಲ್ಪೊಡು ಮಂತ್ರಿ ಕಾರ್ಲ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸುನಿಲ್ ಕುಮಾರ್ ಭಿನ್ನೈತೊಂದಿರು. ಆರು ಮುಡಾರ್ ಗ್ರಾಮ ಪಂಚಾಯತ್ ಸುತ್ತುಡು ಓಟದ ಪ್ರಚಾರ ಮಾಡ್ತೀರು. ಕಾರ್ಲ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮಂತ್ರಿ ವಿ ಸುನಿಲ್ ಕುಮಾರ್ ಓಟದ ಪ್ರಚಾರ ನಡಪ ಹೊಂದಿತ್ತು. ಕ್ಷೇತ್ರದ ಮುಡಾರ್ ಗ್ರಾಮ ಪಂಚಾಯತ್ ಸುತ್ತುಡು ಓಟು ಉಪನಕಲೆಯನ್ನು ಭೇಟಿ ಮಾಡ್ತದೆ ಬಿಜೆಪಿನ ಗೆಂದಾವಡೊಂದು ಕೇಳುಂಡೇರು. ಮೇ 10 ನಡಪನ ಓಟುಡು ನಿಕ್ಲಿನ ಬಿಲೆಬಾಳನ ಓಟನ್ನು ಕೊರದು ಸ್ವರ್ಣ ಕಾರ್ಲದ ನನಲಾತ್ ಅಭಿವೃದ್ಧಿಗೆ ಆಶೀರ್ವಾದ ಮಲ್ಪಡೊಂದು ಸುನಿಲ್ ಕುಮಾರ್ ಭಿನ್ನೈತೊಂಡಿರು. ಬಿಜೆಪಿ ನಾಯಕರು ಕಾರ್ಯಕರ್ತರು ಒಟ್ಟುಗಿತ್ತೀರು. ಆರ್ಟಿಸಿ ಪುನಕ್ಲೆ 10,000 ರೂಪಾಯಿ ಯೋಜನೆ ಬಂದಿದೆ ಬಿಜೆಪಿ ಸರ್ಕಾರದ ಕಾರಣ. ಇನ್ನು ಸಂಜೀವಿನಿ ಗ್ರೂಪ್ ಸಾಲ ಸೌಲಭ್ಯ ಕೊರತೆ ಬಿಜೆಪಿ ಸರ್ಕಾರದ ಕಾರಣ. ಒಂದು ಪೂರ ಮಹಿಳೆಯರಿಗೆ ಸಶಕ್ತೀಕರಣ ಮಾಡಿದ ಪ್ರಯತ್ನ ಬಿಜೆಪಿ ಸರ್ಕಾರದ ಕಾರಣ ಆಯ್ತು. ಆಣ ಮುಂದಿನ ಅವೆಲ್ಲ ಆಲೋಚನೆ ಮಾಡ್ಕೊಂಡೆ ಸಾಕಾರ ಮಾಡ್ಕೊಂಡು ಕಾಂಪ್ಲೇಂಟ್ ಬೈತಾನೆ ಇಲ್ಲ ಅಂತ ಗೊತ್ತಾರ ಕಾಂಪ್ಲೇಂಟ್ ಬೈತಾನೆ ನನ್ನ ಕ್ಲಾಸ್ ನೀರೇ ಮಾಡ್ತಾರೆ. ಕುಡ್ಲದ ಶರವ್ ಶ್ರೀ ಶರಭೇಶ್ವರ ಮಹಾಗಣಪತಿ ದೇವಸ್ಥಾನೋಡು ಅಷ್ಟಬಂಧ ಬ್ರಹ್ಮಕಲಶ ಮೇ 1 ಮುಟ್ಟ ಅಟ್ಟಣೆ ಮಲ್ತದೆ. ಏಪ್ರಿಲ್ 30 ಕದ್ರ ಕ್ಷೇತ್ರದ ಪುದೆ ಕಾಣಿಕೆ ಮೆರವಣಿಗೆ ನಡಪೆರ ಉಂಡೊಂದು ಶರವ್ ರಾಘವೇಂದ್ರ ಶಾಸ್ತ್ರಿಗಳು ಸುದ್ದಿಕೂಟೋಡು ಮಾಹಿತಿ ಕೊಡ್ತಾರೆ.
ಕುಡ್ಲದ ಶರವು ಶ್ರೀ ಶರಭೇಶ್ವರ ಮಹಾಗಣಪತಿ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶ ಮೇ 1-7 ಮುಟ್ಟ ಅಟಣ ಮಲ್ತದಿರು. ಈ ಬಗೆಟ್ ಬುಧವಾರ ಬಯ್ಯಗು ಶರವು ಕ್ಷೇತ್ರದ ಧ್ಯಾನ ಮಂದಿರಡು ದೇವಸ್ಥಾನದ ಆಡಳಿತ ಮುಕ್ತೇಸರೇರು ಶರವು ರಾಘವೇಂದ್ರ ಶಾಸ್ತ್ರಿಲು ಸುದ್ದಿಕೂಟೋಡು ಪಾತಿರ್ದು ಮಾಹಿತಿ ಕೊರಿಯರು. ಬಡಾಜೆ ಗೋಪಾಲಕೃಷ್ಣ ತಂತ್ರಿ ಬೊಕ್ಕ ವೇದಮೂರ್ತಿ ಪೆರಾರ ಪ್ರಶಾಂತ ಆಚಾರ ದುಂಬಾಳ್ತಿಡು ಧಾರ್ಮಿಕ ವೈದಿಕ ಕಾರ್ಯಕ್ರಮಗಳು ನಡಪಂಡು. ಏಪ್ರಿಲ್ 30 ಕದ್ರ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ್ದು ಪುದೆ ಕಾಣಿಕೆ ಮೆರವಣಿಗೆ ಪಿದಾಡ್ದು PVS ಸರ್ಕಲ್ ದಲ್ಪ ಒಟ್ಟಾದು ನಡತೊಂದು ಶರವು ದೇವಸ್ಥಾನಗೂ ಬರ್ಪಂಡು. ಕಟೀಲು ಕ್ಷೇತ್ರದ ಹರಿನಾರಾಯಣ ಆಸ್ರಣ್ಣ, ಕಾವೂರು ದೇವಸ್ಥಾನದ ಶ್ರೀನಿವಾಸ ಭಟ್ರು, ಮಂಗಳದೇವಿ ದೇವಸ್ಥಾನದ ಶ್ರೀನಿವಾಸ ಐತಾಳ, ಕದ್ರ ದೇವಸ್ಥಾನದ ರಾಘವೇಂದ್ರ ಅಡಿಗ, ಬೊಕ್ಕ ಪೊಳಲಿ ದೇವಸ್ಥಾನದ ಮಾಧವ ಭಟ್ ಪೊಳಲಿ ಪುದೆ ಕಾಣಿಕೆ ಮೆರವಣಿಗೆ ಉದಿಪನುಡು ಪಾಲ್ದೆತೊಂದಿருந்து ಶಾಸ್ತ್ರಿಲು ಪಂಡಿರು. ಮೇ 1 ಸೋಮವಾರ ಕಾಂಡೆ ಓರ್ಂಬೆಕ್ ತೋರಣ ಉಗ್ರಾಣ ಬೊಕ್ಕ ಕೊಪ್ಪರಿಗೆ ಮೂರ್ತ ನಡಪಂಡು. 5 ಶುಕ್ರವಾರ ಕಾಂಡೆ ಎಣ್ಮ 51 ಮಹಾಗಣಪತಿ ದೇವರನ ಬ್ರಹ್ಮಕಲಶಾಭಿಷೇಕ, 7 ಐತಾರ ಕಾಂಡೆ ಎಣ್ಮ 43 ಶ್ರೀ ಶರಭೇಶ್ವರ ದೇವರಿಗೆ ಬ್ರಹ್ಮಕಲಶಾಭಿಷೇಕ ನಡಪಾಂಡು. 5 ದಿನ ಸಂಪ್ರದಾಯದ ಸಾಂಸ್ಕೃತಿಕ ಕಾರ್ಯಕ್ರಮಲಿನ ದಿವೊಂದುಂಡು. ಸರ್ವೇರ್ಲ ಒಂದಿಟ್ಟು ಪಾಲ್ದೆತ್ತ ನೋಡುವುದು ಶರವು ರಾಘವೇಂದ್ರ ಶಾಸ್ತ್ರಿಲು ಕೇಂಡೊಂಡಿರು. ಶರವು ಡಾಕ್ಟರ್ ಸುದೇಶ್ ಶಾಸ್ತ್ರಿ, ಶರವು ಗಣೇಶ್ ಭಟ್ ಬೊಕ್ಕ ಸುಧಾಕರ್ ರಾವ್ ಪೇಜಾವರ ಸುದ್ದಿಕೂಟೋಡು ಪಾಲ್ದೆತ್ತೊಂಡಿರು. ಶರವು ಮಹಾಗಣಪತಿ ದೇವಸ್ಥಾನದಲ್ಲಿ ಮೇ 1ನೇ ತಾರೀಕಿನಿಂದ 7ನೇ ತಾರೀಕು ತನಕ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ನಡೆಯಲಿಕ್ಕಿದೆ. ನಮ್ಮ ತಂತ್ರಿಯವರಾದ ಬಡಾಜೆ ಗೋಪಾಲಕೃಷ್ಣ ತಂತ್ರಿ, ಹಾಗೆ ನಮ್ಮ ಕುಲಪುರೋಹಿತರಾದ ಪ್ರಶಾಂತ್ ಆಚಾರ್ಯ ಒಡಗೂಡಿ 1ರಿಂದ 7ರ ತನಕ ಪ್ರತಿದಿನ ವಿವಿಧ ಪೂಜೆಗಳು, ಮೃತ್ಯುಂಜಯ ಹೋಮ, ಸುದರ್ಶನ ಹೋಮ, ದುರ್ಗಾ ಹೋಮ, ಗಣಪತಿಗೆ ಕದಳಿ ಹೋಮ, ಅಥರ್ವ ಶೀರ್ಷ ಹೋಮ ಅಂತ ಹೀಗೆ ವಿವಿಧ ಹೋಮಗಳನ್ನು ನಡೆಸಿ ಅನಂತರ ಬಲಿ ಕಲ್ಲುಗಳು, ದೇವರ ರಕ್ಷಣೆಗಿರುವಂತಹ ಬಲಿ ಕಲ್ಲುಗಳ ಪ್ರತಿಷ್ಠಾಪನೆ, ಹಾಗೆ ನವೀಕರಣ ಮಾಡಿದ್ರಿಂದ ವಾಸ್ತು ಪೂಜೆಗಳನ್ನೆಲ್ಲ ಮಾಡಬೇಕಾಗ್ತದೆ. 1ರಿಂದ 7ರ ತನಕ ಪ್ರತಿದಿನ ಕಾರ್ಯಕ್ರಮಗಳಿದ್ದಾವೆ. ಸಾಹಿತ್ಯ ಜಾತ್ಯತೀತವಾದುಂಡು. ಸಮಾಜದ ಕಣ್ಣು ಬುಲಪಾವನ ಸಾಹಿತ್ಯ ಬುಕ್ಲು ಬರೋಡೊಂದು ಬೊಂಬೈದ ಉದ್ಯಮಿ ಸದಾಶಿವ ಶೆಟ್ಟಿ ಕೂಳೂರು ಕನ್ಯಾನ ಪಂತಿರು. ಕುಡ್ಲಾಡು ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕೊಳ್ಳಿಯರ್ನ ಏಕಾಂತದಿಂದ ಲೋಕಾಂತರಕ್ಕೆ ಗ್ರಂಥ ಲೋಕಾರ್ಪಣೆ ಮಲ್ತದು ಆರು ಪಾತೇರಿಯರು. ಕುಡ್ಲದ ಉರ್ವಸ್ಟೂರು ಅಂಬೇಡ್ಕರ್ ಭವನಡು ನಡತಿನ ಬಣ್ಸ್ ವೆಲ್ಫೇರ್ ಟ್ರಸ್ಟ್ ದ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮದ ಮುಗಿತಲೀಸಿಡು ಯಕ್ಷಗಾನ ಕಲಾವಿತಿರು ಬೊಕ್ಕ ವಿದ್ವಾಂಸರು ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕೊಳ್ಳಿ ಬರೆತಿನ ಏಕಾಂತದಿಂದ ಲೋಕಾಂತರಕ್ಕೆ ಗ್ರಂಥ ಲೋಕಾರ್ಪಣೆ ಆಡು. ಬೊಂಬೈದ ಹೇರಂಬ ಇಂಡಸ್ಟ್ರೀಸ್ ಯಜಮಾನಿರು ಸದಾಶಿವ ಶೆಟ್ಟಿ ಕೂಳೂರು ಕನ್ಯಾನ ಗ್ರಂಥ ಲೋಕಾರ್ಪಣೆ ಮಲ್ತೇರು. ಸದಾಶಿವ ಶೆಟ್ಟಿ ಪಾತಿರ್ದು ಸಾಹಿತ್ಯ ಜಾತ್ಯತೀತವಾದುಂಡು ಮಾತಕಾಲಗುಲ 10 ನಂಚಿನ ಬೆಲೆ ಇತ್ತಿನ ದಾಖಲಾತಿದ ಒಟ್ಟುಗೂ ಸಮಾಜದ ಕಣ್ಣು ಬುಲೆಪಾವನ ಸಾಹಿತ್ಯ ಬೂಕುಲು ಬರೋಡೊಂದು ಬಂಡೀರು. ಗ್ರಂಥ ಬರಿನ ಭಾಸ್ಕರ್ ರೈ ಕುಕ್ಕೊಳ್ಳಿ ಪಾತಿರ್ದು ಸಹಾಯ ಸಹಕಾರ ಕೊರ್ನಕ್ಲೆಗೆ ಸೊಲ್ಮೆ ಸಂದಾಯರು. ಇಂಟರ್ನ್ಯಾಷನಲ್ ಬಂಡ್ಸ್ ವೆಲ್ಫೇರ್ ಟ್ರಸ್ಟ್ ಗುರ್ಕಾರ್ಯರು ಸದಾನಂದ ಶೆಟ್ಟಿ ಗುರ್ಕಾರ್ಮೆ ವಹಿಸಿದ್ದೀರು. ಜಾಗತಿಕ ಬಂಟೇರ್ನ ಸಂಗೋಲೆನ ಒಕ್ಕೂಟದ ಗುರ್ಕಾರ್ಯರು ಐಕಳ ಹರಿಶೆಟ್ಟಿ, ನಿಟ್ಟೆ ವಿಶ್ವವಿದ್ಯಾನಿಲಯದ ಡಾಕ್ಟರ್ ವಿನಯ್ ಹೆಗ್ಡೆ, ಎಜೆ ಸಮೂಹ ಸಂಸ್ಥೆನ ಗುರ್ಕಾರ್ಯ ಡಾಕ್ಟರ್ ಎಜೆ ಶೆಟ್ಟಿ, ಬೆದ್ರದ ಡಾಕ್ಟರ್ ಎಂ ಮೋಹನ ಆಳ್ವ, ಸವಣೂರು ವಿದ್ಯಾರಶ್ಮಿ, ಬರವು ಸಂಸ್ಥೆದ ಸೀತಾರಾಮ ರೈ, ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರೈನ ಸುಧೀರ್ ಕುಮಾರ್ ಶೆಟ್ಟಿ, ಭಾಸ್ಕರ್ ಶೆಟ್ಟಿ, ಜಯಕರ್ ಶೆಟ್ಟಿ ಇಂದ್ರಾಳಿ, ವೇಣುಗೋಪಾಲ ಶೆಟ್ಟಿ, ವಿಶ್ವನಾಥ ಶೆಟ್ಟಿ ಬಿನ್ನೆರಾದ ಪಾಲ್ದೆತೊಂಡಿರು. ಇಂಟರ್ನ್ಯಾಷನಲ್ ಬಂಡ್ಸ್ ವೆಲ್ಫೇರ್ ಟ್ರಸ್ಟ್ ದ ರಾಜಗೋಪಾಲ್ ರೈ, ದೇವಿಚರಣ್ ಶೆಟ್ಟಿ, ವಿಜಯಲಕ್ಷ್ಮಿ ಬಿ ಶೆಟ್ಟಿ ಪಾಲ್ದೆತೊಂಡಿರು. ಅಡ್ಯಾರ ಪುರುಷೋತ್ತಮ ಭಂಡಾರಿ ಕಾರ್ಯಕ್ರಮ ಸುಧಾರ್ತಿರು. ರಾಮಭೂಮಿಡು ನಂಗೆ ಸೇವೆ ಮಲ್ಪೆರ ಸಾಧ್ಯ ಇಜ್ಜಿನರ ಅವು ಪೊರ್ಲುಡು ಆವಡಂದು ಪ್ರಾರ್ಥನೆ ಮಲ್ಪೊಲಿಂದು ಶ್ರೀಮದ್ ಅಚ್ಯುತ ಪ್ರೇಕ್ಷಾಚಾರ್ಯ ಮಹಾಸಂಸ್ಥಾನ ಭೀಮನಕಟ್ಟೆ ಮಠ ತೀರ್ಥಹಳ್ಳಿದ ಶ್ರೀ ರಘುವರೇಂದ್ರ ತೀರ್ಥ ಮಹಾಸ್ವಾಮಿ ಭಕ್ತರು ಹೊರನಾಡು ಕ್ಷೇತ್ರದ 4ನೇ ದಿನದ ಧಾರ್ಮಿಕ ಸಭೆಗೆ ಆಶೀರ್ವಚನ ಕೊರಿಯರು. ಚಿಕ್ಕಮಗಳೂರು ಜಿಲ್ಲೆದ ಹೊರನಾಡು ಆದಿಶಕ್ತ್ಯಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನಡು ಪೆರ್ಪ ಪ್ರತಿಷ್ಠೆ ಸ್ವರ್ಣ ಮಹೋತ್ಸವ ಬೊಕ್ಕ ಕುಂಭಾಭಿಷೇಕದ ಕಾರ್ಯಕ್ರಮಗಳು ನಡೆದುಂದಿತ್ತಿದೆ. 4ನೇ ದಿನ ಅಂಗರೆ ಶ್ರೀಮದ್ ಅಚ್ಯುತ ಪ್ರೇಕ್ಷಾಚಾರ್ಯ ಮಹಾಸಂಸ್ಥಾನ ಭೀಮನಕಟ್ಟೆ ಮಠ ತೀರ್ಥಹಳ್ಳಿದ ಶ್ರೀ ರಘುವರೇಂದ್ರ ತೀರ್ಥ ಮಹಾಸ್ವಾಮಿ ಇತ್ತಿದೆ. ಆದಿತ್ಯಾದಿ ನವಗ್ರಹ ಹೋಮ ಪೂರ್ಣಾಹುತಿ ಮಲ್ತದೆ ಕುಂಭಾಭಿಷೇಕ ನಡಪಾಯರು. ಧಾರ್ಮಿಕ ಸಭೆಟು ಹೊರನಾಡು ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯರು ರಾಜಗೋಪಾಲ್ ಜೋಶಿ ಎದುಕೊಂದು ಹೊರನಾಡು ಕ್ಷೇತ್ರ ತಾಪನೆಯ ಬಗೆಟ್ ಮಾಹಿತಿ ಕೊರಿಯರು. ಕ್ಷೇತ್ರದ ಧರ್ಮಕರ್ತರು ಭೀಮೇಶ್ವರ ಜಿ ಜೋಶಿ ಗುರ್ಕಾರ್ಮೆಡ್ ಶ್ರೀ ರಘುವರೇಂದ್ರ ತೀರ್ಥ ಮಹಾಸ್ವಾಮಿ ಧಾರ್ಮಿಕ ಸಭೆ ಉದಿಪನ ಮಲ್ತೇರು. ಮೈಸೂರದ ಸಾಹಿತಿ ವಿದ್ವಾಂಸರು ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಧಾರ್ಮಿಕ ಉಪನ್ಯಾಸ ಕೊಡ್ದು ಆಚಾರ್ಯ ಶಂಕರರು ಅನ್ನಪೂರ್ಣ ದೇವಿನ ಸ್ತೋತ್ರ ಮಲ್ತದು ಅಕೇರಿಗ್ ಅನ್ನಪೂರ್ಣಿ ಸದಾಪೂರ್ಣಿ ಜ್ಞಾನ ಬುಕ್ಕ ವೈರಾಗ್ಯನು ಭಿಕ್ಷೆ ಆದ ಕೊರ್ಲೆ ಎಂದು ಕೇನುವರು.
ಭಗವದ್ಗೀತೆಲ ಐನೇ ಪಣ್ಪುಣೊಂದು ಪಂಡೇರು. ಸೆರೆಯಾಳಾಗಿ ಸಿಕ್ಕಿ ಬೀಳುವಂತಹ ರೀತಿಯಲ್ಲಿ ಇರ್ತಾನೆ. ಅಂಥವನನ್ನು ಹುಡುಕುವ, ಆ ಅರ್ಥವನ್ನು ಗ್ರಹಿಸುವ ಬಹಳ ಮುಖ್ಯವಾದ ಆಲೋಚನೆಯನ್ನು ಮಾಡಬೇಕಾದರೆ ಭಕ್ತಿ ಸಮನ್ವಿತವಾಗಿ ಜ್ಞಾನ ವೈರಾಗ್ಯದ ಕುರಿತಾದಂತಹ ಚಿಂತನೆ ನಮ್ಮಲ್ಲಿ ಸದಾ ಜಾಗೃತವಾಗಿರಬೇಕು ಎನ್ನುವುದೇ ಅನ್ನಪೂರ್ಣಾದೇವಿಯ ಆರಾಧನೆಯ ತತ್ವ. ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಆ ಜ್ಞಾನ ಮತ್ತು ವೈರಾಗ್ಯವನ್ನು ಅವಳು ಕೊಡಬೇಕಾದ್ರೆ ನಾವು ಉಣ್ಣುವ ಅನ್ನದಲ್ಲಿ ಸಾತ್ವಿಕತೆ ಇರಬೇಕು. ಅನ್ನಪೂರ್ಣಾದೇವಿ ಅಂದರೆ ಏನು ಅಂತಂದರೆ ತಾಮಸಾಹಾರವನ್ನು ಸೇವನೆ ಮಾಡುವುದಲ್ಲ, ಪರಿಶುದ್ಧವಾದ ಸಾತ್ವಿಕ ಆಹಾರದಲ್ಲಿ ನಿಜವಾದಂತಹ ಭಗವತ್ ತತ್ವ ಇದೆ. ಸ್ವಾಮೀಜಿಯರು ಆಶೀರ್ವಚನ ಕೊರದು ರಾಮಭೂಮಿಡು ನಂಕ್ ಸೇವೆ ಮಲ್ಪೆರ ಸಾಧ್ಯ ಇಜ್ಜಿಂಡಲ ಅವು ಪೊರ್ಲುಡು ಆವಡನ್ನು ಪ್ರಾರ್ಥನೆ ಮಲ್ಪೊಲಿ. ಎಡ್ಡೆ ಕಾರ್ಯಗೂ ಪ್ರಾರ್ಥನೆ ಮಲ್ಪೊಡು. ಈ ಧರ್ಮ ಪೊರ್ಲುಡು ಬುಲೆವಡು. ಪೊರ್ಲುಡು ಬುಲೆವಡು ನಾಂಡ ನಮ್ಮ ಧರ್ಮನು ಪೊರ್ಲುಡು ತೆರೆಯನೋಡು. ಕ್ಷೇತ್ರದ ಅಪ್ಪೆನ ವಿಶೇಷ ಅನುಗ್ರಹ ನಂಕ್ ಬೋಡು ಅಂತ ಪಂಡಿರೆ. ಸೋಮವಾರ ವರ್ಕಿಂಗ್ ಡೇಟ್ ಇರ್ತದೆ, ಕೆಲಸ ಇರುತ್ತದೆ, ಅವತ್ತು ಬೇಡ. ಮಂಗಳವಾರ ಶನಿವಾರ ಅದು ಅಮಂಗಳ ದಿನ. ಬುಧವಾರ ಗುರುವಾರ ನನಗಾಗೋದಿಲ್ಲ. ಶುಕ್ರವಾರ ನನ್ನ ಮಡದಿಗೆ ಅನುಕೂಲ ಇಲ್ಲ. ಹಾಗಾಗಿ ಉಳಿದ ದಿನದಲ್ಲಿ ನೀವು ಕಾರ್ಯಕ್ರಮ ವ್ಯವಸ್ಥೆ ಮಾಡಿ, ಅರ್ಥಾತ್ ಭಾನುವಾರವೇ ಆಗಬೇಕು ನಮಗೆ ಅಲ್ವಾ. ನಮಗೆ ಯಾವುದು ಇಷ್ಟವಾಗ್ತದೋ, ನಮಗೆ ಯಾವುದು ಸುಲಭವಾಗ್ತದೋ ಆ ದಿನ ಬೇಕು. ಭಾನುವಾರ ಇಲ್ಲ, ತಾರಾನುಕೂಲ ಇಲ್ಲ, ನಿಮಗೆ ತೊಂದರೆ ಇಲ್ಲ. ತಾರಾನುಕೂಲ ಇಲ್ಲದಿದ್ದರೂ ತೊಂದರೆ ಇಲ್ಲ, ನಾವು ಭಾನುವಾರವೇ ಕಾರ್ಯಕ್ರಮ ಮಾಡ್ತೇವೆ. ಅಂತಹ ಮನೋಭಾವ ನಮ್ಮದು. ಕ್ಷೇತ್ರದ ಸೇವಾ ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಕನ್ನಡಪ್ರಭ ಪತ್ರಿಕೆ ಬೆಂಗಳೂರದ ಸಂಪಾದಕರು ರವಿ ಹೆಗಡೆ, ಕಳಸ ಗ್ರಾಮ ಪಂಚಾಯತ್ ಗುರ್ಕಾರ್ದಿ ಸುಜಯ ಸದಾನಂದ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕಳಸದ ಗುರ್ಕಾರ್ಯರು ಜಿಕೆ ಮಂಜಪ್ಪಯ್ಯ, ಕೆಪಿಸಿಸಿ ಗುರ್ಕಾರ್ಯರು ಕೆಆರ್ ಪ್ರಭಾಕರ ಕೆಳಗೂರು, ಮಲ್ಲಬಿನೇರಾದ ಪಾಲ್ಗೊಂಡಿರು. ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯರು ರಾಜ್ಯಲಕ್ಷ್ಮಿ ಭಿ ಜೋಶಿ ಬೊಕ ಬಾಕಿ ಸದಸ್ಯರು ಪಾಲ್ಗೊಂಡಿರು. ಬಂಟ್ವಾಳ ತಾಲೂಕದ ಅಮಟಾಡಿ ಮಂಗ್ಲಿಮಾರ್ ಶ್ರೀ ಅಣ್ಣಪ್ಪ ಸ್ವಾಮಿ ಧೂಮಾವತಿ ಬಂಟ ಬೊಕ ಪರಿವಾರ ದೈವಲಿನ ಸಾನುಡು ವರ್ಷಾದಿ ನೇಮ ಗಡಿ ಪ್ರಧಾನ ಕಾರ್ಯಕ್ರಮ ಏಪ್ರಿಲ್ 23-28 ಮುಟ್ಟ ನಡೆಸೊಂದಿತ್ತದೆ. 25ಕ್ಕೆ ರಾತ್ರಿ ಅಣ್ಣಪ್ಪ ಸ್ವಾಮಿನ ವಲಸರಿ ನೇಮ ಬೊಕ ಬಡಾಜಿಗುತ್ತು ರವಿಶಂಕರ ಶೆಟ್ಟರಿಗೆ ಗಡಿಪಟ್ಟ ಕೊರಪುನ ಕಾರ್ಯಕ್ರಮ ನಡೆತಂಡು. ತುಳುನಾಡ ಜನಪದ ನಂಬೂಲಿಗೆ ನಡಾವರೆಡು ಭೂತಾರಾಧನೆ ಪ್ರಧಾನವಾದಿತ್ತು. ಒಂಜಿಕುಂದು ಸಾರದೈವಲಿನ ಆರಾಧನೆ ಮಲ್ತೊಂದು ಬೈದೇರು. ಸಾರಮಾನ್ಯ ದೈವಲೆಡು ಒಂಜಿ ಅಣ್ಣಪ್ಪ ಸ್ವಾಮಿ ಲೈತದು ಕುಡುಮ ಕ್ಷೇತ್ರ ಧರ್ಮಸ್ಥಳೊಟ್ಟು ದುಂಬತ್ತ ನಿಲೆ ಊರ್ದು ಐದು ಬೊಕ್ಕ ತುಳುನಾಡೋರ್ ಮೇಲ ನಿಲೆ ಊರೊಂದು ಬೈದಿನ ಸತ್ಯ ಆದಲ್ಲಿ ಅಣ್ಣಪ್ಪ ಪಂಜುರ್ಲಿ ಆದಲ ಹೋಮ ನೇಮ ಕೈಕೊಣೊಂದುಲ್ಲಿ. ಬಂಟ್ವಾಳ ತಾಲೂಕದ ಅಮಟಾಡಿ ಮಂಗ್ಲಿಮಾರ ಶ್ರೀ ಅಣ್ಣಪ್ಪ ಸ್ವಾಮಿ ಧೂಮಾವತಿ ಬಂಟ ಬೊಕ್ಕ ಪರಿವಾರ ದೈವಲಿನ ಸಾನುಡು ವರ್ಷಾದಿ ನೇಮ ಗಡಿ ಪ್ರಧಾನ ಕಾರ್ಯಕ್ರಮ ಏಪ್ರಿಲ್ 23-28 ಮುಟ್ಟ ನಡೆಸೊಂದಿತ್ತದೆ. 25ಕ್ಕೆ ರಾತ್ರಿ ಅಣ್ಣಪ್ಪ ಸ್ವಾಮಿನ ವಲಸರಿ ನೇಮ ಆಟಣೆ ಆದಿತ್ತಂಡು. ತಂಬಿಲ ಕರಿತದ ಶುರು ಆಯ್ನ ನೇಮುಡು ಬಡಾಜಿಗುತ್ತು ರವಿಶಂಕರ ಶೆಟ್ಟಿಯರಿಗೆ ಅಣ್ಣಪ್ಪ ಸ್ವಾಮಿ ಬೊಕ್ಕ ಪರಿವಾರ ದೈವಲಿನ ಇಡೀ ಗಡಿಪಟ್ಟ ಕೊರಿಯಿರು. ಗಗ್ಗರದೆಚ್ಚಿ ದೈವದರ್ಶನ ಪಲ್ಲೆಂಕಿ ಬಲಿ ಅಣಿಕಟ್ಟದು ಮುಗೈರ್ದು ನೇಮ ಜೋಕ್ಲಿನ ಕಂಚಿಲ್ದ ಪರಕೆ ಇಂಜ ಮಾತ ಸಂಪ್ರದಾಯ ಕರಿತೊಂದು ನೇಮ ನಡತಂಡು. ಮಂಗ್ಲಿಮಾರ ಶ್ರೀ ಅಣ್ಣಪ್ಪ ಸ್ವಾಮಿ ಜುಮಾದಿ ಬಂಟ ಪರಿವಾರ ದೈವಸ್ಥಾನದ ಆಡಳಿತ ಮಂಡಳಿದಕ್ಲು ದೈವಲಿನ ಕುಟುಂಬ ಸಂಸಾರದಕ್ಲು ನೇಮೋತ್ಸವ ಸಮಿತಿದಕ್ಲು ಬಡಾಜೆ ಗುತ್ತದಕ್ಲು ಎಲೆದಾರ ಭಾವದಕ್ಲು ತಡ್ಯಾಲ ಗುತ್ತದಕ್ಲು ಕೈಯೋಳಿ ಮಾರದಕ್ಲು ಊರ ಪರ ಊರ ಭಕ್ತರು ನೇಮತುದು ಬೂಲ್ಯ ದೆತೊಂಡೇರು.
ಇಡೀಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲ್ಲ ಮುಗಿಂಡು ನನ್ನ ಲಾತು ಸುದ್ದಿ ಬೊಕ್ಕ ಮನರಂಜನೆಗೆ ತೂ ಒಂದು ಪ್ಲೇ ನಮ್ಮ ಕುಡ್ಲ 24/7 ಸೋಲ್ಮೇದು.